ಅತ್ಯಂತ ಸಂತೋಷವಾಗ್ತಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಾನು ಪ್ರಪ್ರಥಮವಾಗಿ ಅಶೋಕ್ ಕುಮಾರ್ ರೈ ಹಾಗೂ ಅವರ ಕುಟುಂಬಸ್ಥರನ್ನು, ಮಿತ್ರರನ್ನು ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಮತ್ತು ಶುಭಾಶಯ ನಾನು ಇವತ್ತು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂದರೆ ಹೇಳಿದರೆ ಈ ಒಂದು ಐತಿಹಾಸಿಕವಾದ ಕಾರ್ಯಕ್ರಮ ಬಹುಶಃ ಇವತ್ತು ಒಂದು ಮಾತಿದೆ, ಈ ದೇಶದ ಸಾರ, ಸಂಸ್ಕೃತಿಯ ಸಾರ ಎಲ್ಲಿ ನೋಡ್ಬೇಕಂತ ಹೇಳಿದರೆ ಅದು ಕರ್ನಾಟಕದಲ್ಲಿ ನೋಡ್ಬೇಕಂತೆ. ಕರ್ನಾಟಕದ ಸಂಸ್ಕೃತಿಯ ಸಾರ ಎಲ್ಲಿ ನೋಡ್ಬೇಕಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡ್ಬೇಕಂದ್ರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿಯ ಸಾರ ಇವತ್ತು ಎಲ್ಲಿ ಕಾಣ್ತಾ ಇದೆ ಅಂತ ಹೇಳಿದ್ರೆ ಅದು ಪುತ್ತೂರಿನ ಈ ಮೈದಾನದಲ್ಲಿ ನಮಗೆ ಕಾಣಲು ಸಿಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಬಹುಶಃ ಸಾವಿರಾರು ಸಂಖ್ಯೆ ಜನ ಎಲ್ಲ ಒಟ್ಟಾಗಿದ್ದುಕೊಂಡು ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು ನಾವು ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಬಂದು ಸಂತೋಷದಿಂದ ನೆಗಡಿಕೊಂಡು ಆರಂಭದಿಂದ ಪ್ರೀತಿ ವಿಶ್ವಾಸದಿಂದ ಸೇರುವಂಥ ಕಾರ್ಯಕ್ರಮವೇ ಈ ದೇಶದ ಸಂಸ್ಕೃತಿ ಮತ್ತು ಪರಂಪರೆ ಮತ್ತು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಆ ಒಂದು ಸಂಸ್ಕೃತಿ ಇವತ್ತು ನಮಗೆ ಪುತ್ತೂರಿನಲ್ಲಿ ಕಾಣ್ತಾ ಸಿಗ್ತದೆ. ಇದಕ್ಕಾಗಿ ಇದರ ನೇತೃತ್ವ ವಹಿಸಿಕೊಂಡ ಅಶೋಕ್ ಕುಮಾರ್ ಮತ್ತು ಎಲ್ಲರಿಗೂ ನಾನು ಅಭಿನಂದನೆ ಶುಭಾಶಯ ನಾನು ಸಲ್ಲಿಸಲಿಕ್ಕೆ ಬಯಸುವಂಥದ್ದು. ಮಾತಾಡುವ ಸಂದರ್ಭ ಹೇಳಿದರು, ಎಲ್ಲರೂ ಕೂಡ ಅಶ್ವರೈ ಆಗಿ ಕೂಡ ಅಶೋಕ್ ರೈ ಆಗಿ ಕೂಡ ಇವತ್ತು ಆಗ್ಬೇಕಂದಲ್ಲಿ ಎಲ್ಲರೂ ಕೂಡ ಅಶೋಕ್ ರೈ ಆಗಿ ವ್ಯಾಪಾರಸ್ಥರು ಶಾಸಕರೆಲ್ಲ ಕೂಡ ಆಗ್ಬೇಕು. ಅಷ್ಟು ಮಾತ್ರ ಅಲ್ಲ, ಅಶೋಕ್ ರೈ ಅಂತ ಮನಸ್ಸು ಮತ್ತು ಹೃದಯ ಕೂಡ ಬಲ್ಲರಿಗೆ ಬರಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಶ್ರೀಮಂತರು ಬಹಳಷ್ಟು ಜನ ಆಗ್ತಾರೆ, ಶ್ರೀಮಂತ ಆಗಿದ್ದಾರೆ. ಅಲ್ಲ, ಶ್ರೀಮಂತಿಕೆಯನ್ನು ಜನಸಾಮಾನ್ಯ ಜೊತೆ ಬೆರೆತುಕೊಂಡು ಹಂಚುವಂಥ ಒಂದು ಮನೋಭಾವ ಮತ್ತು ಹೃದಯ ಮತ್ತು ಮಾನವೀಯತೆ ಗುಣಗಳು ಬಹುಶಃ ಅದು ನಿಮ್ಮ ತಂದೆ ತಾಯಿಯಂದಿರ ಪರಂಪರೆ, ನಿಮ್ಮ ಕುಟುಂಬದ ಸಂಸ್ಕೃತಿ ಮುಖಾಂತರ ಇವತ್ತು ಬಂದು ನಿಂತಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಬಹುಶಃ ನಿಮ್ಮೆಲ್ಲ ಹಿರಿಯರನ್ನು ಆ ಒಂದು ಸಂಸ್ಕೃತಿ ಪರಂಪರೆ ವ್ಯಕ್ತಿತ್ವ ಕೊಟ್ಟಂತ ನಿಮ್ಮ ಮನೆಯವರು ಕುಟುಂಬಸ್ಥರನ್ನು ಕೂಡ ನಾನು ಇವತ್ತು ಬಹಳ ಸ್ಮರಿಸಲಿಕ್ಕೆ ಮತ್ತು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತಿನ ಈ ಕಾರ್ಯಕ್ರಮ ಇವತ್ತು ಎಲ್ಲ ರೀತಿಯಿಂದ ನಾನು ಹೇಳಿದಾಗೆ ಬಹುಶಃ ಎಲ್ಲರೂ ಕೂಡ ಒಂದೇ ಭಾವನೆಯಿಂದ ಬಂದು ನಿಲ್ಲುವಂಥ ಅವಕಾಶ ಇವತ್ತು ಆಗುವಂಥ ಅವಕಾಶ ಆಗಿದೆ. ಅದರ ಜೊತೆಯಲ್ಲಿ ಬಹುಶಃ ಇವತ್ತು ಸನ್ಮಾನ ಕಾರ್ಯಕ್ರಮ ಕೂಡ ತಾವು ಇವತ್ತು ಮಾಡಿದ್ದೀರಿ. ಸನ್ಮಾನ ಕಾರ್ಯಕ್ರಮ ಮಾಡುವಾಗ ಯಾರು ಅತ್ಯಂತ ದೊಡ್ಡವರಿದ್ದಾರೆ, ಅತ್ಯಂತ ದೊಡ್ಡ ಸಾಧನೆಯನ್ನು ಬಹುಶಃ ಇವತ್ತು ನೋಡಲಿಲ್ಲ. ಅತ್ಯಂತ ಸಣ್ಣ ಸಾಧನೆ ಮತ್ತು ಮಾನವೀಯತೆ ಮತ್ತು ಸ್ವಾಭಿಮಾನದ ಬದುಕು ಕಾಣಲಿಕ್ಕೆ ತನ್ನದಾದ ಕೊಡುಗೆ ಯಾರು ಕೊಟ್ಟಿದ್ದಾರೆ ಅವರನ್ನು ಬಹುಶಃ ತಂದು ನಿಲ್ಲಿಸಿ ಅವರಿಗೆ ಅತ್ಯಂತ ಸಂತೋಷದಿಂದ ಮತ್ತು ಗೌರವ ಬರುವ ರೀತಿಯಲ್ಲಿ ಸಮಾಜ ಸರ್ವರಿಗೂ ಕೂಡ ಪ್ರೇರಣೆ ಮತ್ತು ಪ್ರೋತ್ಸಾಹ ಕೊಡುವಂಥ ರೀತಿಯಲ್ಲಿ ಬಹುಶಃ ತಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ನಾನು ಶಾಸಕನಾಗಿ, ಮಂತ್ರಿಯಾಗಿ, ಸಭಾಧ್ಯಕ್ಷನಾಗಿ, ಪ್ರತಿಪಕ್ಷದ ನಾಯಕನಾಗಿ ನಾನು ಬಹಳಷ್ಟು ಕಾರ್ಯಕ್ರಮ ಸನ್ಮಾನ ಮಾಡಿದ್ದೇನೆ. ನನ್ನ ಮನಸ್ಸಿಗೆ ಮತ್ತು ಹೃದಯತೆಗೆ ಅತ್ಯಂತ ಸಂತೋಷ ಸನ್ಮಾನ ಕಾರ್ಯಕ್ರಮ ಅಂತ ಹೇಳಿದರೆ ಅದು ಇವತ್ತಿನ ಸನ್ಮಾನ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅಶೋಕ್ ರೈ ಹತ್ರ ಬಂದಾಗ ಕೇಳಿದೆ, ಸಾರಿ ಎಷ್ಟು ಸಾರಿ, ಯಾವ ರೀತಿಯ ಸಾರಿ ಅಂತೇಳಿ. ಆಗ ಯಾವ ರೀತಿಯ ಸಾರಿ ಅಂತ ಬೇರೆ ಏನು ಹೇಳಿಲ್ಲ. ಅವರ ಸ್ವಪತ್ನಿ, ಅವರ ಧರ್ಮಪತ್ನಿಯನ್ನು ತೋರಿಸಿ ಹೇಳಿದರು, ನನ್ನ ಪತ್ನಿ ಹೆಂಡತಿ ಉಳಿದಂಥ ಸಾರಿಯೇ ಈ ಜನರಿಗೆ ಘೋಷ ಕೊಡುವಂಥ ಅವತ್ತು ಆಗಿದೆ ಅಂತ ಹೇಳಿದರೆ ಬಹುಶಃ ಅವರ ಆ ಒಂದು ಕುಟುಂಬದ ದೊಡ್ಡ ಮಟ್ಟದ ಸಂಸ್ಕೃತಿ ವೈಭವ ಒಂದು ಆ ವ್ಯಕ್ತಿತ್ವ ನಮಗೆಲ್ಲರ ಹಂತದಲ್ಲಿ ಕೂಡ ಇವತ್ತು ಕಾಣಲಿಕ್ಕೆ ಸಿಗ್ತದೆ. ಆದಾಗ ನಾನು ಇಲ್ಲಿ ಬಂದು ನಿಮ್ಗೆ ಏನು ಹೇಳಲಿಕ್ಕಿಲ್ಲ, ನಾನು ನಿಮ್ಮಿಂದ ಕಲಿಬೇಕು, ನಾವೇಗಿರ್ಬೇಕಂತೇಳಿ, ನಮ್ಮಿಂದಾಗಿ ಸೇವೆ ಮಾಡಬೇಕಂತೇಳಿ ಬಹುಶಃ ಈ ಹಂತದಲ್ಲಿರುವಂಥ ಅವಕಾಶ ಆಗಿದೆ. ನಾನು ಸಮಸ್ತ ಪುತ್ತೂರಿನ ಜನತೆ ನಾನು ಕೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು, ಪುತ್ತೂರು ನಮ್ಮ ಕರ್ನಾಟಕಕ್ಕೆ, ನಮ್ಮ ಜಿಲ್ಲೆಗೆ, ಕರಾವಳಿ ಪ್ರದೇಶಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಅದರದ ಹೆಸರನ್ನು ಬಹಳಷ್ಟು ದೊಡ್ಡದಾಗಿ ಕೊಟ್ಟಿದೆ. ಪುತ್ತೂರಿನ ಎಲ್ಲ ಹಿರಿಯರು ಒಂದಲ್ಲ ಒಂದು ರೀತಿಯಿಂದ ಇಡೀ ರಾಜ್ಯ ಮತ್ತು ದೇಶ ಅಂತಾರಾಷ್ಟ್ರೀಯ ಮಟ್ಟ ಹೆಸರು ಪಡುವಂಥ ಅವಕಾಶವನ್ನು ಕೊಟ್ಟಿದ್ದಾರೆ. ಆದ ಕಾರಣ ಅದೇ ಅವಕಾಶವನ್ನು ಮತ್ತೆ ಇವತ್ತು ಅಶೋಕ್ ರೈ ಅದನ್ನು ಅತ್ಯಂತ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಮಾತ್ರ ಈ ಒಂದು ಕಾರ್ಯಕ್ರಮ ಅಲ್ಲ, ನಾಡಿದ್ದು ಬಹುಶಃ ಬೆಂಗಳೂರಿನಲ್ಲಿ ಬೆಂಗಳೂರು ಕಮಲೋತ್ಸವ ಮಾಡುವ ಮೂಲಕ ಇಡೀ ನಮ್ಮ ಕರಾವಳಿಯ ಜನತೆಗೆ ಗೌರವ ತರುವಂಥ ಕೆಲಸ ಕೂಡ ಇವತ್ತು ಮಾಡ್ತಾ ಇದ್ದಾರೆ. ನಾನು ಪುತ್ತೂರಿನ ಪ್ರತಿಯೊಂದು ಜನತೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿ ಹತ್ರ ನಾನು ಕೇಳುವುದು ನಾನು ಇಷ್ಟೇ, ನೀವು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಪುತ್ತೂರಿನ ಮೇಲೆ ಗೌರವದಿಂದ ಈ ರೀತಿಯ ಕಾರ್ಯಕ್ರಮ ಯಾವ ಒಂದು ಕಪ್ಪು ಚುಕ್ಕೆ ಅದನ್ನು ತೆಗೆದು ಭವಿಷ್ಯದ ದಿನಗಳಲ್ಲಿ ಅತ್ಯಂತ ಅಭಿವೃದ್ಧಿಯ, ಅತ್ಯಂತ ಸೌಹಾರ್ದತೆ, ಅತ್ಯಂತ ಏಕತೆ ಒಂದು ಪ್ರದೇಶ ನಿರ್ಮಾಣವಾಗಿ ಪುತ್ತೂರು ಆಗಲಿಕ್ಕೆ ಸಾಧ್ಯವಿದೆ. ನೀವೆಲ್ಲ ರೀತಿಯ ಸಹಕಾರ ಕೊಡುದು ನಿಮ್ಮ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಪುತ್ತೂರಿನ ಕ್ಷೇತ್ರ ಜನರಿಗೆ ನಾನು ಕೇಳುದು ಇಷ್ಟೇ, ಪುತ್ತೂರಿನ ಗೌರವ, ಪುತ್ತೂರಿನ ಕಿರೀಟ, ಇಲ್ಲಿ ಎಷ್ಟು ಶ್ರೀಮಂತರಿದ್ದಾರೆ, ಎಷ್ಟು ಬಂಗ್ಲೆ ಇದೆ, ಎಷ್ಟು ಕಾರ್ ಇದೆ, ಎಷ್ಟು ವ್ಯಾಪಾರ ಇದೆ, ಎಷ್ಟು ಆರ್ಥಿಕವಾದ ಚಲನವಲನ ಇದೆ, ಅದು ಪುತ್ತೂರಿನ ಗೌರವ ಅಲ್ಲ. ಪುತ್ತೂರಿನ ಗೌರವ, ಪುತ್ತೂರಿನ ಒಗ್ಗಟ್ಟು ಮತ್ತು ಪುತ್ತೂರಿನ ಏಕತೆ ಮತ್ತು
ಪುತ್ತೂರಿನ ಸೌಹಾರ್ದತೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ಪುತ್ತೂರಿನ ಸಮಾಜ ಪ್ರೇಮಿಗಳು, ಪುತ್ತೂರಿನ ಪ್ರೇಮಿಗಳು, ಈ ದೇಶ ಪ್ರೇಮಿಗಳು ತಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದುಕೊಂಡು ಇಂಥ ಉತ್ತಮ ರೀತಿಗೆ ಉತ್ತಮ ಜನಪ್ರತಿನಿಧಿ ತಮ್ಮ ಸಂಪೂರ್ಣವಾದ ಸಹಕಾರ ಪ್ರೋತ್ಸಾಹ ಕೊಟ್ಟು ಬಹುಶಃ ಶಾಂತಿಯನ್ನು ಅಶೋಕರ ಕಾಲಬುಡಕ್ಕೆ, ಅಶೋಕರ ಕೈಗೆ ಕೊಡಿ, ಅಭಿವೃದ್ಧಿಯನ್ನು ನಿಮ್ಮ ಕಾಲಬುಡಕ್ಕೆ ಮುಟ್ಟಿಸ್ತಾರೆ ಎಂಬ ವಿಶ್ವಾಸ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆ ನಾನು ಸಭಾಧ್ಯಕ್ಷನಾಗಿದ್ದಾಗ ಪುತ್ತೂರಿನ ಜನತೆ ಬಗ್ಗೆ, ಜಿಲ್ಲೆಯ ಬಗ್ಗೆ, ನಮ್ಮ ಭಾಷೆ ಬಗ್ಗೆ ವಿಶೇಷವಾಗಿ ಪ್ರೀತಿ ವಿಶ್ವಾಸದಿಂದ, ಒಂದು ಆತ್ಮವಿಶ್ವಾಸದಿಂದ ವಿಧಾನಸಭೆಯಲ್ಲಿ ಸಮರ್ಥವಾಗಿ ನಿಮ್ಮ ಪರವಾಗಿ ಧ್ವನಿ ಎತ್ತಿ ಕೆಲಸ ಮಾಡ್ತಿರೋದು ಕೂಡ ನಾನು ಮತ್ತು ನೀವು ಬಹಳ ಚೆನ್ನಾಗಿ ಇವತ್ತು ನೋಡಿದ್ದೀರಿ. ಅದಕ್ಕಾಗಿ ಬಹುಶಃ ನೀವು ಎಲ್ಲರೂ ಕೂಡ ಆ ಅಭಿವೃದ್ಧಿಗೆ ಪೂರಕವಾಗಿ ಸಂಪೂರ್ಣವಾಗಿ ಬಹುಶಃ ಸಹಕಾರ ಕೊಡುವಂಥ ಕೆಲಸ ಇವತ್ತು ಮಾಡಿ. ನಾನದಾಗೆ ಜನರಿಗೆ, ನನ್ನ ಕ್ಷೇತ್ರ ಜನರಿಗೆ ಕೂಡ ನಾನು ಹೇಳಿದಿಷ್ಟೇ, ನಾನು ಇಲ್ಲಿಯ ಜನರಿಗೆ ಕೂಡ ಹೇಳಿದಿಷ್ಟೇ, ಇಲೆಕ್ಷನ್ ಮೋಡೇ ಬೇರೆ, ಡೆವಲಪ್ಮೆಂಟ್ ಮೋಡೇ ಬೇರೆ. ನೀವು ಟಿವಿಯ ಚಾನಲ್ ಚೇಂಜ್ ಮಾಡ್ತೀರಿ, ಆ ಚಾನಲ್ ಈ ಚಾನಲ್ ಅಂತೇಳಿ. ಇಲೆಕ್ಷನ್ ಇದ್ದಾಗ ಅದು ಇಲೆಕ್ಷನ್ ಚಾನಲ್ ಮಾತ್ರ. ಈಗ ಇಲೆಕ್ಷನ್ ಮುಗಿದಿದೆ, ಕ್ಷೇತ್ರದಲ್ಲಿ ಶಾಸಕರು ಗೆದ್ದಿದ್ದಾರೆ. ನಾನು ಈ ಕ್ಷೇತ್ರದ ಎಲ್ಲಾ ಪಕ್ಷದ ಕಾರ್ಯಕರ್ತರಿಗೆ, ಎಲ್ಲಾ ಜನರಿಗೆ, ಎಲ್ಲಾ ಪ್ರತಿಭರಿಗೆ ನಾನು ಹೇಳ್ದಿಷ್ಟೇ, ನೀವು ಇಲೆಕ್ಷನ್ ಚಾನೆಲ್ ಬಂದ್ ಮಾಡಿ, ಪುತ್ತೂರಿನ ಅಭಿವೃದ್ಧಿಯ ಚಾನೆಲ್ ಓಪನ್ ಮಾಡಿ, ತಮ್ಮ ಸಂಪೂರ್ಣವಾದ ಸಹಕಾರ ಕೊಡಿ. ನಿಮ್ಮ ಭವಿಷ್ಯದ ಈ ಯುವ ಪೀಳಿಗೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟು ಅಭಿವೃದ್ಧಿಯ ಒಂದು ಪುತ್ತೂರು ನಿರ್ಮಾಣ ಮಾಡಲಿಕ್ಕೆ ಸಂಪೂರ್ಣವಾದ ಸಹಕಾರ ಕೊಡುವಂತ ಅವಕಾಶ ಆಗಲಿ. ಈ ಒಂದು ಕಾರ್ಯಕ್ರಮ ಮುಖಾಂತರ ಬಹುಶಃ ನಿಮ್ಗೆಲ್ಲರಿಗೂ ಒಂದು ಇಡೀ ನಮ್ಮ ರಾಜ್ಯದಾಗೆ ಜನತೆಗೆ ಒಂದು ಮಾದರಿ ಕಾರ್ಯಕ್ರಮ ಹಮ್ಮಿಕೊಂಡದಕ್ಕೆ ಮತ್ತೊಮ್ಮೆ ನಾನು ಅಶೋಕ್ ರಮದ ಕುಟುಂಬಸ್ಥರಿಗೂ, ಈ ಕಾರ್ಯಕ್ರಮದ ಬಗ್ಗೆ ಎಲ್ಲ ನಮ್ಮ ಸೇವಾ ಕಾರ್ಯಕರ್ತರಿಗೂ, ಬಹುಶಃ ಎಲ್ಲ ನಮ್ಮ ಕೊಟ್ಟಂತ ಪ್ರತಿಯೊಬ್ಬ ಸಹಕಾರ ಕೊಟ್ಟಂತ ಪ್ರತಿಯೊಬ್ಬರಿಗೂ ಕೂಡ ನನ್ನ ಹೃತ್ಪೂರ್ವಕ ಅಭಿನಂದನೆ, ಶುಭಾಶಯ ಸಲ್ಲಿಸಿಕೊಂಡು ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಅತ್ಯುತ್ತಮವಾಗಿ ಮುಂದೆ ಹೋಗುವಂತ ಅವಕಾಶ ಆಗಲಿ. ನಾನು ಕೊನೆಯದಾಗಿ ನಾನು ಎಲ್ಲರಿಗೆ ಹೇಳುದಿಷ್ಟೇ, ಕಳೆದ ವರ್ಷ ಕೂಡ ಈ ಕಾರ್ಯಕ್ರಮ ಮಾಡಿದ್ರು, ಇಂದಿನ 10 ವರ್ಷ ಕೂಡ ಈ ರೀತಿಯ ಕಾರ್ಯಕ್ರಮ ಮಾಡಿದ್ದಾರೆ. ಈ ರೀತಿಯ ಕಾರ್ಯಕ್ರಮ ಮಾಡುವಾಗ ನಾನು ಶಾಸಕನಾಗ್ತಾನೆ ಎಲ್ಲಿ ಕೂಡ ಅವರ ಆಲೋಚನೆ ಅಥವಾ ತಲೆಯಲ್ಲಿ ಬಹುಶಃ ಯಾವುದು ಕೂಡ ಇವತ್ತು ಎಣಿಸಿರ್ಲಿಲ್ಲ. ನನಗೆ ಈಗ ಎನಿಸ್ತದೆ, ಈ ಜನಸಾಮಾನ್ಯ ಬಡವರ ಪ್ರೀತಿ ವಿಶ್ವಾಸ ಮತ್ತು ಆಶೀರ್ವಾದವೇ ಬಹುದು ಇವರು ಇದು ಶಾಸಕರಾಗಿ ತಂದು ನಿಲ್ಲಿಸಿದಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು. ಅದಕ್ಕಾಗಿ ಜನಸಾಮಾನ್ಯರ ಬಡವರ ಸೇವೆಯನ್ನು ಮಾನವೀಯತೆ ಮತ್ತು ಪ್ರೀತಿಯಿಂದ ಮಾಡಿ ಅಧಿಕಾರ ನಿಮ್ಮ ಕಾಲಬುಡಕ್ಕೆ ಮುಟ್ಟಿಸ್ತದೆ ಅಂತ ಹೇಳಿ ಇದು ನಮ್ಗೆ ಇವತ್ತು ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ನಾನು ಶುಭಾಶಯ ನಾನು ಸಲ್ಲಿಸಿಕೊಳ್ಳುತ್ತಾ ನಿಮ್ಮೆಲ್ಲರ ಆಶೀರ್ವಾದ ನಾವು ಇವತ್ತು ಬೇಡಿಕೊಂಡು ನಾವೆಲ್ಲರೂ ಕೂಡ ಜೊತೆಯಾಗಿ ಮುಂದೆ ಹೋಗುವ. ನಾವು ಜೊತೆಯಾಗಿ ಮುಂದೆ ಹೋಗುವ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಿದ್ದಾರೆ ಅವರ ಕೈ ಹಿಡಿದು ಮುಂದೆ ಜವಾಬ್ದಾರಿ ನಾವೆಲ್ಲ ಹಮ್ಮಿಕೊಳ್ಳುವಂತ ಹೇಳಿಕೊಳ್ತಾ ನಿಮ್ಗೆಲ್ಲ ಶುಭಾಶಯ ಸಲ್ಲಿಸುತ್ತಾ ನನ್ನ ಮಾತು ಮುಗಿಸ್ನಿ. ಜೈ ಹಿಂದ್, ಜೈ ಕರ್ನಾಟಕ. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು, ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.